ಬ್ರಹ್ಮಾವರ ಕೂರಾಡಿ ಮುಖ್ಯ ರಸ್ತೆಯ ವೆಲಂಕಣಿ ಕಾಂಪ್ಲೆಕ್ಸ್ನಲ್ಲಿ ಭಾನುವಾರ ಕೋಕೋ ಪ್ಯೂರ್ ಗಾಣದ ಪರಿಶುದ್ಧ ತೆಂಗಿನೆಣ್ಣೆಯ ಘಟಕವನ್ನು ಬ್ರಹ್ಮಾವರ ಹೋಲಿ ಫ್ಯಾಮಿಲಿ ಚರ್ಚಿನ ಧರ್ಮಗುರು ಚಾರ್ಲ್ಸ್ ಸಾಲ್ದಾನಾ ಅವರು ಪುಣ್ಯತೀರ್ಥ ಪ್ರೋಕ್ಷಣೆ ಮಾಡಿ ದೇವರನ್ನ ಪ್ರಾರ್ಥಿಸಿ ಸಂಸ್ಥೆಗೆ ಚಾಲನೆ ನೀಡಿ ಶುಭ ಕೋರಿದರು. ಅವರು ಈ ಸಂದರ್ಭ ಮಾತನಾಡಿ, ದೇವರು ಪ್ರಕೃತಿಯನ್ನು ಸೃಷ್ಟಿಸಿ ಮರ, ಗಿಡ, ಪ್ರಾಣಿ, ಪಕ್ಷಿ, ಜೀವ ಜಂತುಗಳಿಗೆ ಆಹಾರವನ್ನು ನೀಡಿ ಮನುಷ್ಯರಿಗೆ ಮಾತ್ರ ದುಡಿದು ಬದುಕುವಂತೆ ಮಾಡಿದ್ದಾನೆ. ಅವರವರು ಮಾಡುವ ಕೆಲಸ ವ್ಯವಹಾರ ದೇವರಿಗೆ ಪ್ರೀತಿಯಾಗುವಂತೆ ಮಾಡಿದಲ್ಲಿ ಪ್ರಗತಿ ಸಾಧ್ಯ ಎಂದರು. ಸಂಸ್ಥೆಯ ಮಾಲಕ ಕ್ಲೆಮನ್ ಡಿಸೋಜಾ, ತಾಯಿ ಮೊನಿಕಾ ಡಿಸೋಜಾ, ಪತ್ನಿ ಎಸ್ತರ್ ಡಿಸೋಜಾ, ಸಹೋದರ ಸಾಲ್ವದರ್ ಡಿಸೋಜಾ, ಸಹೋದರಿ ಚಂದ್ರಿಕಾ ವಾಳೆಯ, ಗುರಿಕಾರ ವಿವೇಕ್ ಡಿಸೋಜಾ ಉಪಸ್ಥಿತರಿದ್ದರು. ಊರಿನ ಗಣ್ಯರಾದ ರವಿನಾಥ್ ಶೆಟ್ಟಿ, ಸತ್ಯದೇವ ಕಲ್ಕೂರ ಸೇರಿದಂತೆ ಅನೇಕ ಗಣ್ಯರು ಆಗಮಿಸಿ ಶುಭ ಕೋರಿದರು. ಎಲ್ಲ ಕಾರ್ಮಿಕರನ್ನು ಹರಸಿ ಅವರ ಶ್ರಮ ಜೀವನಕ್ಕೆ ತಕ್ಕ ಪ್ರತಿಫಲವನ್ನು ದಯಪಾಲಿಸಿರಿ. ತಮ್ಮ ಕಾರ್ಯದಲ್ಲಿ ಹೆಚ್ಚು ಮಗ್ನರಾಗಿದ್ದು ತಮ್ಮ ಶಕ್ತಿಯಲ್ಲಿ ಹೆಚ್ಚೆಚ್ಚು ವಿಶ್ವಾಸವನ್ನು ತಾಳುವಂತೆ ಮಾಡಿರಿ.